ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರಿಗೆ ನಗರದ ಠಾಣಾಧಿಕಾರಿ ಹೊಡೆದಿದ್ದಾರೆ ಎಂದು ಆರೋಪಿಸಿ ಹಿಂದೂ ಜಾಗರಣ ವೇದಿಕೆಯ ನೂರಾರು ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಭಜನೆ ನಡೆಸಿದ ಘಟನೆ ನಡೆದಿದೆ. ಅನ್ಯ ಧರ್ಮದ ಹುಡುಗನೊಬ್ಬ ಚೈತ್ರ ಕುಂದಾಪುರ ಅವರ ಬಗ್ಗೆ ಅವಹೇಳನಕಾರಿ ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ ಹಿನ್ನೆಲೆಯಲ್ಲಿ ಆ ಹುಡುಗ ಹಾಗೂ ಜಾಗರಣ ವೇದಿಕೆಯ ಕಾರ್ಯಕರ್ತರಿಗೆ ಜಗಳ ನಡೆದಿತ್ತು. ಘಟನೆಯ ಬಳಿಕ ಹಿರಿಯರ ನೇತೃತ್ವದಲ್ಲಿ ನಗರ ಠಾಣೆಯಲ್ಲಿ ರಾಜಿ ಮಾಡಿಕೊಂಡಿದ್ದ ಎರಡು ಕಡೆಯವರು ಠಾಣೆಯಲ್ಲಿರುವಾಗಲೇ ನಗರ ಠಾಣಾಧಿಕಾರಿ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರಿಗೆ ಹೊಡೆದಿದ್ದಾರೆ ಎನ್ನಲಾಗಿದೆ. ಈ ವಿಚಾರ ತಿಳಿಯುತ್ತಿದ್ದಂತೆ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಕುಂದಾಪುರ ಠಾಣೆಗೆ ಮುತ್ತಿಗೆ ಹಾಕಿ ಭಜನೆ ನಡೆಸಿದ್ರು. ಸ್ಥಳಕ್ಕೆ ಭೇಟಿ ನೀಡಿದ ಕುಂದಾಪುರ ಡಿವೈಎಸ್ಪಿ ಶ್ರೀಕಾಂತ್ ಅವರು ಘಟನೆಯ ಬಗ್ಗೆ ವರದಿಯನ್ನ ಪಡೆದು ಮುಂದಿನ ಕ್ರಮ ಕೈಗೊಳ್ಳುತ್ತೇನೆ ಎಂದು ಕಾರ್ಯಕರ್ತರಿಗೆ ಭರವಸೆಯನ್ನ ನೀಡಿದರು. ನಂತರ ಕಾರ್ಯಕರ್ತರು ಠಾಣೆಯಿಂದ ಹೊರ ನಡೆದರು. ಕಾರ್ಯಕರ್ತರಿಗೆ ಇಲ್ಲಿ ಒಂದು ಅನ್ಯಾಯ ಆಗಿದೆ, ಪೊಲೀಸ್ ಇಲಾಖೆಯಿಂದ ಒಂದು ಸಬ್ ಇನ್ಸ್ಪೆಕ್ಟರ್ ಇಂದ ಅನ್ಯಾಯ ಆಗಿದೆ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಬಹಳ ದೂರದಿಂದ ನಾವು ಕಾರ್ಯಕರ್ತರು ಇವತ್ತು ಸೇರಿದ್ದೇವೆ. ಇವತ್ತು ನಮಗೆ ಎಲ್ಲ ವ್ಯವಸ್ಥೆಗಳು ನಮ್ಮ ಪರವಾಗಿ ಇದ್ದಾಗಲೂ ಸಹಿತ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಈ ತರ ಅನ್ಯಾಯಗಳು ದಬ್ಬಾಳಿಕೆಗಳು ಆಗ್ತಾ ಇದೆ ಅಂದ್ರೆ ಅದು ಬಹಳ ಒಂದು ಬೇಸರದ ಸಂಗತಿ. ಇವತ್ತು ಜಿಲ್ಲೆಯಲ್ಲಿ ಅನೇಕ ಕಡೆ ಆ ರೀತಿ ಆಗಿದೆ. ಅದನ್ನು ನಾವು ಈ ರೀತಿಯ ಮಾಡಿ ಅದನ್ನು ಸರಿ ಮಾಡಿದ್ದೇವೆ. ಈಗ ಡಿವೈಎಸ್ಪಿ ಅವರು ಹೇಳಿದ್ರು, ಅವ್ರ ಬಗ್ಗೆ ನಮಗೆ ಬಹಳ ಗೌರವ ಮತ್ತೆ ವಿಶ್ವಾಸ ಇದೆ. ಯಾಕೆಂದ್ರೆ ನಾವು ಇಷ್ಟು ತನಕ ಅವ್ರ ಹತ್ರ ಹೇಳಿದ ಎಲ್ಲ ಕೆಲಸವನ್ನ 100% ಅವ್ರು ಮಾಡಿದ್ದಾರೆ. ನಮ್ಮ ಆಗ್ರಹ ಇರೋದು ಏನು ಕೇಳಿದ್ರೆ, ಈಗ ತಪ್ಪಾಗಿದೆ, ಅದನ್ನು ಇನ್ನು ವಾಪಸ್ ಏನೋ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ ಮುಂದೆ ನಮ್ಮ ಆ ತರದ ಯಾವುದೇ ಒಬ್ಬ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರಿಗೂ ಅಥವಾ ಯಾವುದೇ ಹಿಂದೂ ಕಾರ್ಯಕರ್ತರಿಗೂ ಈ ತರದ ಅನ್ಯಾಯಗಳು ಆಗಬಾರದು. ಈ ತರದ ಸಣ್ಣ ಪುಟ್ಟ ಅನ್ಯಾಯಗಳಾದ್ರೆ ಅದಕ್ಕೆ ಸಮಾಜವಾಗಿ ಸಂಘಟನೆಯಾಗಿ ನಾವು ಬಹಳ ದೊಡ್ಡ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡಬೇಕಾಗ್ತದೆ. ಇದು ನಮ್ಮ ಸಂಘಟನೆಯ ಸ್ಟ್ಯಾಂಡ್, ಇದು ನಿಲುವು ನಮ್ಮದಿದು. ಇದರಲ್ಲಿ ಯಾವುದೇ ಕಾರ್ಯಕರ್ತರು, ಅವನು ಯಾವುದೇ ಸ್ತರದ ಕಾರ್ಯಕರ್ತ ಬೇಕಾದ್ರೆ ಇಲ್ಲಿ ಆ ಕಾರ್ಯಕರ್ತರನ್ನ ಬಿಟ್ಟುಕೊಡೋ ಪ್ರಶ್ನೆನೇ ಇಲ್ಲ. ಹಿಂದೂ ವಿಚಾರಧಾರೆಗೋಸ್ಕರ, ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡುವಂತ ಯಾವುದೇ ಕಾರ್ಯಕರ್ತರನ್ನ ಬಿಟ್ಟುಕೊಡೋ ಪ್ರಶ್ನೆ ಇಲ್ಲ. ಈ ಸಂದರ್ಭದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಪ್ರಕಾಶ್ ಕುಕ್ಕೇಹಳ್ಳಿ, ಭಾಜಪಾ ಕ್ಷೇತ್ರಾಧ್ಯಕ್ಷ ಶಂಕರ್ ಅಂಕದಕಟ್ಟೆ, ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಕರಣ್ ಪೂಜಾರಿ ತಲ್ಲೂರು, ಗಿರೀಶ್, ಪ್ರದೀಪ್ ಸಂಗಮ್ ಮೊದಲಾದವರು ಹಾಜರಿದ್ದರು. ಯಾರ್ದೋ ಒಂದು ಕರೆ ಬಂದು ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿ ಏನಕ್ಕಂತ ಕೇಳೋ ಪ್ರಶ್ನೆ, ಕೇಳೋ ಪ್ರಶ್ನೆ ಇಷ್ಟೇ. ಅಲ್ಲಿ ಉತ್ತರ ಅದೇ. ಈಗ ಸರ್ ಹೇಳಿದ್ರು ಈಗ ಆಗಿದೆ, ನಮ್ಮಿಂದ ಆಗಿದ್ದರೆ ಅದು ಸರಿ ಮಾಡ್ಕೊಳ್ಳೋ, ರೈಟಿಂಗಲ್ಲಿ ಕೊಡಿ ಆಗಿ ಅಂತ ಹೇಳಿ. ಸರಿ, ರೈಟಿಂಗಲ್ಲಿ ಕೊಡುವ, ರೈಟಿಂಗ್ ಕೊಡುವ ವಿಷಯ ಬೇರೆ. ಅದು ಯಾಕಾಯ್ತು? ಪರಿವಾರದ ಬಂದು ಮಾತಾಡಿದ್ರೆ, ಹಿರಿಯರು ಬಂದು ಮಾತಾಡಿದ್ರೆ, ಮನೆಯವರು ಬಂದು ಮಾತಾಡಿದ್ರೆ, ಅಲ್ಲ ಸರ್ ಇಲ್ಲಿ ಹರ್ಷ ಇನ್ನು ಆಗುದಿಲ್ಲ ಅಂತ ಹೇಳಿದ್ರಲ್ಲ. ಅಲ್ಲಲ್ಲ, ಹಾಗಲ್ಲ. ಠಾಣೆಯಲ್ಲಿ ಒಬ್ಬ ಸಿಬ್ಬಂದಿ ವರ್ಗದವ್ರು ಬಂದು ತಪ್ಪು ಮಾಡಿದ್ರು, ಉನ್ನತ ಅಧಿಕಾರಿ ಬಂದು ತಲೆ ತಗ್ಸುವ ಇರಬಾರ್ದಲ್ಲ. ಸಂಘಟನೆದು ಇನ್ನು ಉನ್ನತ ಅಧಿಕಾರಿ ಬಂದು ತಲೆ ತಗ್ಸುವ ಪ್ರಶ್ನೆ ಇಲ್ಲಲ್ಲ.